ಭಗವಂತ ಯಾವ ಹೊತ್ತಿನಲ್ಲಿ ಏನು ಹೇಗೆ ಅಂತೇಳಿ ಅವತಾರ. ಅಯೋನಿಜೆಯಾಗಿಯೂ ಅವ ಬರ್ತಾನೆ, ಯೋನಿಜೆಯಾಗಿಯೂ ಬರ್ತಾನೆ, ಭೂಮಿಯಲ್ಲಿಯೂ ಹೇಳ್ತಾನೆ, ಆಕಾಶದಲ್ಲೂ ಬೀಳ್ತಾನೆ, ಗಾಳಿಯಲ್ಲಿಯೂ ಬರ್ತಾನೆ, ನೀರಲ್ಲಿಯೂ ಹೇಳ್ತಾನೆ. ಭಗವಂತ ಹೇಗೆ ಮಗುವಾಗಿ, ಯುವಕನಾಗಿ, ಹಿರಿಯನಾಗಿ ಯಾವ ಯಾವ ರೂಪದಲ್ಲಿ ಕಂಬದಿಂದಲೇ ಬಂದಿದ್ದಾನೆ ಅಲ್ವಾ. ಪ್ರಹ್ಲಾದನ ಭಕ್ತಿಗೆ ಕಂಬದಿಂದಲೇ ಒಡೆದು ಬಂದಿದ್ದಾನೆ ನಾರಸಿಂಹ ಅವತಾರದಲ್ಲಿ. ಈ ಥರದಲ್ಲಿ ಎಲ್ಲ ಇರುವಾಗ ಅವನ ಲೀಲೆಯನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಅಂಥ ಒಂದು ಭಕ್ತಿಗೋಸ್ಕರವಾಗಿ ಆ ಶ್ರಾವಣ ಮಾಸದ ದ್ವಾದಶಿಯ ಸುಕಾಲದಲ್ಲಿ ಅಭಿಜಿತ್ ಮುಹೂರ್ತದಲ್ಲಿ ದೇವಾದಿ ದೇವತೆಗಳ ರಕ್ಷೆಗಾಗಿ ಬಂದಿರತಕ್ಕಂಥ ಭಗವಂತ ವಟು ರೂಪವನ್ನು ತಾಳ್ತಾನಂತೆ. ಅಂದರೆ ವಟು ರೂಪ ಅಂದ್ರೆ ಒಂಥರ ಮಾಣಿ, ಪೂಜೆ ಮಾಡುವ ಮಾಣಿಯ ಥರದಲ್ಲಿರ್ತಾನೆ ಅವ. ಕುಟಿಲ ದೈತ್ಯ ಕುಲ ಸಂಗರಕ್ಕೆ, ಆ ದೈತ್ಯ ಕುಲದ ಸಂಗರಕ್ಕಾಗಿಯೋ ಹೋರಾಟಕ್ಕಾಗಿಯೋ ಯಾವುದೋ ಗೊತ್ತಿಲ್ಲ, ದಿಟಭಾವದಲ್ಲಿ ಕಮಂಡಲ ಧರಿಸಿ ಮುಕುಟವೆನಿಸುವ ಛತ್ರವ ಪಿಡಿದು. ಎಂಥದಪ್ಪ ಇದು? ಯಾವ ದೇವರಿಗೆ? ರಾಮನಿಗಾದ್ರೆ ಬಿಲ್ಬಾಣ, ಕೃಷ್ಣನಿಗಾದ್ರೆ ಚಕ್ರ ಅಲ್ವಾ. ಹೀಗೆಲ್ಲ ಉಂಟು, ಒಂದೊಂದು ದೇವಾದಿ ದೇವತೆಗಳಿಗೆ ಒಂದೊಂದು ಆಯುಧಗಳುಂಟು. ಇದು ಯಾವುದೋ ಎಂಥದೋ ಒಂದು ಇದ್ದ ಹಾಗೆ ಅಲ್ವಾ. ಮುಕುಟವೆನಿಸುವಂತ ಛತ್ರವ ಪಿಡಿದು ನಿಕಟ ದಕ್ಷಿಣ ಕರದಿ ದಂಡವ ಧರಿಸಿ. ಕಮಂಡಲ ದಂಡ ಇದರಲ್ಲಿ ಎಂಥದ್ದು ಅಲ್ವಾ. ಪ್ರಕಟವಾದನ ಕುಬ್ಜ ರೂಪ, ಚಿಕ್ಕ. ನಾವು ಕುಳ್ಳರನ್ನು ಯಾವಾಗಲೂ ಹೀಗೆ ನೋಡ್ತೇವೆ, ತಮಾಷೆ ಮಾಡ್ತೇವೆ. ಹೆಚ್ಚು ಕುಳ್ಳರಿಗೆಲ್ಲ ತಮಾಷೆ ಮಾಡೋರು ಹೆಚ್ಚಿ ಅಲ್ವಾ. ಕುಬ್ಜ ರೂಪದಲ್ಲಿ ವಿಶೇಷವಾಗಿ ವಾಮನ ಮೂರ್ತಿಯಾಗಿ ಇಲ್ಲಿ ಅವತಾರಕ್ಕೆ ಬರ್ತಾನೆ. ಇದೆಲ್ಲ ಅವನ ಈ ಒಂದು ವಿಶೇಷ ಆಭರಣ ಇರಬಹುದು, ಆ ಉಡುಪುಗಳಿರಬಹುದು. ಒಬ್ಬೊಬ್ಬರು ಒಂದೊಂದು. ಉಮೆ ಭಿಕ್ಷೆ ಕೊಟ್ರೆ, ಬ್ರಹ್ಮ ಕಮಂಡಲ ಕೊಟ್ರೆ, ವಿಲೋಚನ ಇನ್ನೊಂದು, ಹಾಗೆ ಕಟಿಸೂತ್ರ, ವಾಣಿ, ಮಾಲೆ, ಕುಬೇರ ಇನ್ನೊಂದು ಯಾವುದೋ ಎಲ್ಲ ಪಾತ್ರೆಯನ್ನು ಕೊಡ್ತಾನೆ. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವಸ್ತುಗಳನ್ನು, ಆಭರಣಗಳನ್ನು, ಆಯುಧಗಳನ್ನು ಒಂದು ರೀತಿಯಲ್ಲಿ ಅವನಿಗೆ ಪೂರಕವಾಗಿ, ಆ ಮಾಣಿಗೆ ಪೂರಕವಾದಂಥ ರೀತಿಯಲ್ಲಿ ಕೊಡ್ತಾರಂತೆ ಒಬ್ಬೊಬ್ಬರು. ಹಾಗೆ ನಿಜವಾಗಿ ಕೂಡ ಈ ಹೊತ್ತಿನಲ್ಲಿ ಇಷ್ಟಾಗಿ ಅವನ ಅವತಾರಕ್ಕೆ ಬಂದು ತಾಯಿಯಾಗಿರ್ತಕ್ಕಂಥ ಈ ಜನನಿ ನಮ್ಮ ಅದಿತಿ ದೇವಿ ಸುರರ ಮಧ್ಯದಲ್ಲಿ ಇದ್ದಾಳೆ. ನಿಜವಾಗಿ ಕೂಡ ಈ ಭಗವಂತನಿಗೂ ಕೂಡ ತಾಯಿ ಅವಳೇ ಆಗಿರ್ತಾಳೆ. ಇವಳ ಬೇಡಿಕೆ ಮೇಲೆ ಮಗನಾಗಿ ಜನಿಸು ಅಂತ ಹೇಳಿದ್ದಾಳಲ್ವ. ಆ ಕಾರಣಕ್ಕೆ ಅದೇ ರೀತಿಯಲ್ಲಿ ಇತ್ತ ವರಬಲಿ ಗಾರ್ಹ ಸತ್ಯಾದಿ ಕುಂಡದಲ್ಲಿ, ಅಂದ್ರೆ ಇಲ್ಲಿ ಯಜ್ಞ ಯಾಗಾದಿಗಳನ್ನು ನಡೆಸ್ತಾ ಇರುವವರು ಇನ್ನೊಬ್ಬರು ಯಾರು? ಬಲಿಚಕ್ರವರ್ತಿ. ಸುರಗದ್ದಿಗೆ ತನ್ನ ಸ್ವಂತಕ್ಕೆ ಬರಬೇಕು, ತನಗೆ ಸ್ಥಿರವಾಗಬೇಕು ಎಂತಕ್ಕಂಥ 99 ಯಾಗಗಳನ್ನು ಮಾಡಿದ್ದಾರೆ. ಶತಕೃತು ಆಗಬೇಕು, 100 ಯಾಗಗಳನ್ನು ಮಾಡಬೇಕು, ಭಕ್ತಿಯಿಂದ ಮಾಡಬೇಕು ಎಲ್ಲ ಶುಕ್ರಾಚಾರ್ಯರು ಹೇಳಿದ್ದಾರೆ. ಆದರೆ ಅಂತ ಸಂದರ್ಭದಲ್ಲಿ ಇತ್ತ ಇನ್ನೂ ಕೂಡ ದಾನ ಧರ್ಮಗಳಾಗಬೇಕಾಗಿದೆ. ಕೊನೆಯ ಯಾಗಕ್ಕೆ ಭಗವಂತ ಬರ್ತಾನೆ, ಭಕ್ತಿ ಮಾಡ್ತಾ ಇದ್ದೇನೆ, ಸ್ತುತಿ ಮಾಡ್ತಾ ಇದ್ದೇನೆ ಅಂತೇಳಿ ನಂಬಿಕೆಯಲ್ಲಿ ಇರುವಂತಹ ಹೊತ್ತಿನಲ್ಲಿ ವರಬಲಿಗಾರ್ಹ ಪತ್ಯಾದಿ ಕುಂಡದಲ್ಲಿ ವಿದ್ಯುಕ್ತ ಚರು ಪುರೋಡಾಶಾದಿ ಹವಿಯನ್ನರ್ಪಿಸುತ್ತಿರಲು, ಯಾಗಕ್ಕೆ ಬೇಕಾಗಿರ್ತಕ್ಕಂಥ ಹವಿಯನ್ನು ಅರ್ಪಣೆ ಮಾಡಬೇಕು ಅಲ್ವಾ. ಆ ಹವಿಯನ್ನರ್ಪಿಸುತ್ತಿರಲು ಝಳ ಜಲಿಸಿ ಪೊಳೆವ ತೇಜವೇಂದ ಎಚ್ಚರೆ ಪೆಯುರುತ ಧನುಜಪತಿ ಮುಂದೆ ಸೆಯ ನೋಡಲು ಅಚ್ಚರಿಯಿಂದ ಝಳಝಳಿಸುವ ಪೊಳೆವ. ಇದೇನಪ್ಪ? ಒಂದು ರೀತಿಯ ಪ್ರಭಾವ ಪ್ರಕಾಶಗಳು ಅಲ್ಲಿ ಕಾಣ್ತಾ ಇದೆ. ಯಜ್ಞದ ಶಾಲೆಗೆ ಒಂದು ಜನ ಬರ್ತಾ ಉಂಟು, ಯಾರೋ ಒಂದು ಸಣ್ಣ ಜನ. ಅದು ಸುರಿಗೆ ಕಾಣುವುದಿಲ್ಲ, ಆದರೆ ಈ ಪ್ರಭಾವಳಿಯಿಂದ ಏನೋ ಒಂದು ಹೊಕ್ಕಿತು, ಯಾರೋ ಒಂದು ಬಂದರು ಇಲ್ಲಿಗೆ. ಇಷ್ಟು ಬದಲಾವಣೆ ಈ ಒಂದು ಯಜ್ಞಶಾಲೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಆ ರೀತಿಯಲ್ಲಿ ಹವಿಯನ್ನರ್ಪಿಸುತ್ತಿರಲು ತೇಜವೇ ನಿನ್ನಚ್ಚರಿಗಳು. ಈ ತೇಜ ಪ್ರಕಾಶ ಎಲ್ಲಿಂದಪ್ಪ? ಯಾರು ಬಂದರು ಇಲ್ಲಿಗೆ? ಎಂದೆನುತ ಧನುಜಪತಿ ಮುಂದೆ ಸೆಯ ನೋಡಲು. ನೋಡ್ತಾ ಇದ್ದಾರೆ ಯಾರ್ಯಾರೋ ಒಬ್ಬರು ನೋಡೋದು. ಏನು ಅದು? ಈಗ ಏನಾದರೂ ಒಂದು ದುರ್ಗಂಧವೋ ಸುಗಂಧವೋ ಬಂದಾಗ, ಅಥವಾ ಯಾರೋ ಒಂದು ವ್ಯಕ್ತಿಗಳು ಬಂದಾಗ, ಒಂದಿಷ್ಟು ಜನಗಳು ಆಚೀಚೆ ನೋಟದಲ್ಲಿ ವ್ಯತ್ಯಾಸ ಆದಾಗ ಯಾರು ಯಾರು ಯಾರು
ಎಲ್ಲರೂ ಕೇಳ್ತಾರೆ. ಆವಾಗ ಓ ತಿಳಿಯಿತು, ಹತ್ರ ಬರುವಾಗ ಗೊತ್ತಾಯ್ತು. ಓ ದಿನಪಕೋಟಿ ಪ್ರಕಾಶತ್ವಟುವರ ಘನತೆಯಳು ಬರೆ ಕಾಣುತ್ತದೆ. ದಿನಪಕೋಟಿ ಪ್ರಕಾಶತ್ವಟುವರ ಘನತೆಯಳು ಬರೆ ಕಾಣುತ್ತಲೇ ಕರದೊಳು ದಂಡ ಛತ್ರವನ್ನು ಧರಿಸಿದ. ಕರದೊಳು ದಂಡ ಛತ್ರವ ಧರಿಸಿದ ವಟುವರೆಣ್ಯ ಪದ ಕಮಲಕ್ಕೆ ಎರಗಿ ಎಣ್ಣಿದ ದರದೊಳು ಲಭಿಸಿದ ಸಂತಸ. ಎಣ್ಣಿದ ದರದೊಳು ಲಭಿಸಿದ ಸಂತಸ ಧನ್ಯನು ನಾನಿ ದಿನದಿ. ಎಣ್ಣಿದ ದರದೊಳು ಲಭಿಸಿದ ಸಂತಸ ಧನ್ಯನು ನಾನಿ ದಿನದಿ. ದಿನಪಕೋಟಿ ಪ್ರಕಾಶತ್ವಟುವರ ಘನತೆಯೊಳು ಬರೆ ಕಾಣುತ್ತಲೇ. ಯಾರೋ ಒಂದು ಪ್ರತಿಷ್ಠಿತ ಶಕ್ತಿಯೋ ವ್ಯಕ್ತಿಯೋ ಗೊತ್ತಿಲ್ಲ, ಬರ್ತಾ ಇದ್ದಾರೆ ಯಜ್ಞಶಾಲೆಗೆ. ಹೀಗೆ ನೋಡ್ತಾ ಇರುವಾಗ ಬೇರೆ ಯಾರೂ ಅಲ್ಲ, ಭಗವಂತನೇ ಅವನೇ ಆಗಿರಬೇಕು. ನಮ್ಮನ್ನೆಲ್ಲ ಅನುಗ್ರಹಿಸಲಿಕ್ಕಾಗಿ ಯಜ್ಞದ ಸಂಪೂರ್ಣ ಈ ಒಂದು ಪೂರ್ಣಾವತಿಯ ಸಂದರ್ಭದಲ್ಲಿ ಸಂಪೂರ್ಣ ಅನುಗ್ರಹಕ್ಕಾಗಿ ಬರ್ತಾ ಇದ್ದಾನೆ ಅಂತ. ಓ ಬಂದವರನ್ನು ಇವರು ಪ್ರತ್ಯೇಕವಾಗಿ ಕಾಣುವಂತಹ ವ್ಯಕ್ತಿ ಸಾಮಾನ್ಯರಲ್ಲ. ಋಷಿಮುನಿಗಳಿರ್ಬೋದು, ದೇವಾದಿ ದೇವತೆಗಳಿರ್ಬೋದು, ಇವರೆಲ್ಲ ಬಂದಾಗ ಅವರನ್ನು ಯಾವ ರೀತಿಯಲ್ಲಿ ಗೌರವಿಸಬೇಕು, ಸತ್ಕರಿಸಬೇಕು ಎಲ್ಲ ಗೊತ್ತಿದೆ ಬಲಿಚಕ್ರವರ್ತಿಗೆ, ಇಲ್ವಾ? ಹಾಗಾಗಿ ಬಲಿಚಕ್ರವರ್ತಿ ಅದೆಲ್ಲವನ್ನು ಮಾಡ್ತಾನೆ. ಆಹಾ, ಏನು ಬೇಕಾಗಿರತಕ್ಕಂಥ ಸತ್ಕರ ಗೌರವ ತೋರಿದ ಮೇಲೆ ಮೇಧಿನಿಯ ನೀನೆನ್ನ ಪದದೊಳಗಾದ ಆ ಮೂರಡಿ ದಾನವನ್ನು ಕರುಣಿಸು. ಮೋದ ಪಡುವೆನು. ಇಲ್ಲೀಗ ನಿಜವಾಗಿ ಕೂಡ ಈ ಯಜ್ಞದ ವಿಶೇಷತೆಯಿಂದ ಪೂರ್ಣವಾಗುವಂಥದ್ದು ದಾನದ ಮೂಲಕವಾಗಿ. ಬಂದಿರತಕ್ಕಂಥ ವಟುವರೆಣ್ಯರಿಗೆ ಎಲ್ಲ ಸತ್ಕಾರ ಮಾಡಿದಂತ ದಕ್ಷಿಣೆ ಅಥವಾ ದಾನ ಬೇಕಲ್ವ. ಈ ದಾನವನ್ನು ನಾನು ಕೊಡಲಿಕ್ಕೆ ಸಿದ್ಧನಿದ್ದೇನೆ. ಏನು ಬೇಕು, ಹೇಗೆ ಬೇಕು, ಎಷ್ಟು ಬೇಕು ಅಂತೇಳಿ ಕೇಳುವಾಗ ಹೇಳ್ತಾ ಇದ್ದಾರೆ ಭಗವಾನ್ ಆಗಿ ಬಂದಿರತಕ್ಕಂಥ ವಟುವರೆಣ್ಯ. ಮೇಧಿನಿಯ ನೀನೆನ್ನ ಪದದೊಳಗಾದ ಮೂರಡಿ ದಾನವನು ಕರುಣಿಸು. ಮೋದ ಪಡುವೆನು. ಬೇರೆ ಏನು ಬೇಡ, ಸತ್ಕಾರ ಸಂತೋಷ ಆಯ್ತು, ಬಂದಿದ್ದೇನೆ, ಎಲ್ಲ ಒಳ್ಳೆಯದಾಗಿದೆ, ಯಜ್ಞ ಒಳ್ಳೆಯದಾಗಿದೆ, ಊಟ ಒಳ್ಳೆಯದಾಗಿದೆ, ಎಲ್ಲವೂ ಒಳ್ಳೆಯದಾಗಿದೆ. ಆದರೆ ದಕ್ಷಿಣೆ ದಾನದ ಈ ಸಂದರ್ಭದಲ್ಲಿ ನಿಮಗೆ ಏನು ಬೇಕು, ಎಷ್ಟು ಬೇಕು, ಬೇಕಾದಷ್ಟು ಇದ್ದಂಥವನು ಪುನಃ ಸುರಗದ್ದುಗೆಯನ್ನು ಪಡ್ಕೊಂಡಿದ್ದಾನೆ ನಾವು, ಅಲ್ವಾ? ಬಲಿಚಕ್ರವರ್ತಿಯಲ್ಲಿ ಏನಿಲ್ಲ, ಎಷ್ಟಿಲ್ಲ, ಎಲ್ಲವೂ ಅಷ್ಟಿರುವಾಗ ಸ್ವಾಮಿನ್ ದಾನಕ್ಕೆ ಸಿದ್ಧನಾಗಿದ್ದೇನೆ ನಾನು, ನನ್ನ ಯಜ್ಞ ಪರಿಪೂರ್ಣವಾಗಬೇಕು, ಏನು ಬೇಕಂತ ಕೇಳುವಾಗ ಏನು ಬೇಡ ನನಗೆ, ಬರೇ ಒಂದು 3 ಅಡಿ ಸ್ಥಳ ಕೊಟ್ಟರೆ ಸಾಕು ಅಂಥೇಳಿ. ಅದು ನನ್ನ 3 ಅಡಿ ಅಂದರೆ ಯಾವುದರಲ್ಲಿ ಕೂಡ ಅದು ಪದದೊಳು 3 ಅಡಿ, ನನ್ನ ಪಾದದ ಅಲ್ಲಿ 3 ಅಡಿ ಸ್ಥಳ, ಆ 3 ಪಾದ ಸ್ಥಳ ಅಷ್ಟೇ. ಅದನ್ನು ಒಂದು 3/4 ಅಡಿ ಇರ್ಬೋದೇನೋ ಒಂದು ಪಾದ, ಅಲ್ವಾ? 1 ಅಡಿ ಇರ್ಲಿಕ್ಕಿಲ್ಲ. ಅಂತೂ ಇಂತೂ ಅದು ಕೂಡ ವಟುವರೆಣ್ಯ, ಅವನ ಸಣ್ಣದಿರ್ಬೋದು ಪಾದ, ಅಂಥದ್ರಲ್ಲಿ ನನಗೆ 3 ಅಡಿ ಬೇಕು ಎಂತಕ್ಕಂತ ಕೇಳುವಾಗ ಬಲಿಚಕ್ರವರ್ತಿಗೆ ನಗು ಬರ್ತದೆ ನಿಜವಾಗಿ ಕೂಡ. ಯಾಕಂತ ಹೇಳಿದ್ರೆ ನನ್ನಲ್ಲಿ ಬೇಕಾದಷ್ಟು ಇದೆ, ಬೇಕಾದಷ್ಟು ಸಂಪತ್ತಿದೆ, ಸ್ವಾಮಿನ್ ಯಾಕೆ ನೀವು ಹಾಗೆ ಕೇಳ್ತಾ ಇದ್ದೀರಿ? ಅಷ್ಟು ಸಣ್ಣದಾದಂತಹ ದಾನವನ್ನು ಯಾಕೆ ಕೇಳ್ತಾ ಇದ್ದೀರಿ? ಕ್ಷೀರಸಾಗರ ವಾಸಿಯ ಮನೆಗೆ ಹೋಗಿದ್ದಾನಂತ ಒಬ್ಬ, ಒಂದು ಅರ್ಧ ಕುಟ್ಟೆ ಹಾಲುಂಟ ಕೇಳ್ತಾನಂತೆ. ಯಾಕೆ ಅರ್ಧ? ಅವನ ಮನೆಯಲ್ಲಿ ಎಷ್ಟು ಬೇಕಾದ್ರೂ ಉಂಟು, ದೊಡ್ಡ ಪಾತ್ರೆ ತಗೊಂಡು ಹೋಗ್ತಿದ್ರು. ಕ್ಷೀರಸಾಗರ ವಾಸಿ ಅಂತ ಮನೆಯಲ್ಲಿ ಅವನಿಗೆ ಹಾಲಿಗೆ ಏನು ತತ್ವಾರ ಇಲ್ಲ. ಹಾಗಾಗಿ ಅಲ್ಲಿ ಹೋಗಿ ನಮಗೆ ಸ್ವಲ್ಪ ಹಾಲು ಉಂಟ ಅಂತ ಕೇಳಿಗೆ ಪ್ರಶ್ನೆ ಇಲ್ಲ, ಅಲ್ಲಿ ಬೇಕಾದಷ್ಟು ಉಂಟ ಅಂತ ಲೆಕ್ಕ. ಅಂಥ ರೀತಿಯಲ್ಲಿ ನನ್ನ ಬಳಿಯಲ್ಲಿ ನೀವು ಅಂಥ ದಾನವನ್ನು ಕೇಳ್ತಾ ಇದ್ದೀರಲ್ವ ಸ್ವಾಮಿ, ಬೇರೆ ಏನು ಬೇಕಿದ್ರು, ಎಷ್ಟು ಬೇಕಿದ್ರು ನಾನು ಕೊಡಲಿಕ್ಕೆ ಸಿದ್ಧನಿದ್ದೇನೆ. ಖಂಡಿತವಾಗಿಯೂ ಕೂಡ ನೀವು ಕೇಳಬೇಕು. ಅದ್ಯಾಕೆ ಅಷ್ಟು ಚಿಕ್ಕ ದಾನವನ್ನು ಕೇಳಿದ್ದೀರಿ ಅಂತೇಳಿ ಭಗವಂತನೋ ಅಥವಾ ವಟುವಾಗಿ ಬಂದಿರತಕ್ಕವನು ಯಾರೋ ತಿಳಿಯದೆ ಆಡಿದ ಮಾತೋ, ಅಂತೂ ಇಂತೂ ಈ ರೀತಿಯ ದಾನದ ಸಂದರ್ಭದಲ್ಲಿ ಬಲಿಚಕ್ರವರ್ತಿ ಆಡ್ತಾ ಇದ್ದಾನಂತೆ. ಆವಾಗ
ಆಯ್ತು, ನನಗೆ ಬೇರೆ ಏನು ಬೇಡ, ಅಷ್ಟು ಮಾತ್ರ ನಾನು ಕೇಳಿದ್ದನ್ನು ನೀನು ಕೊಟ್ಟರೆ ಆಯ್ತಲ್ವಾ, ನಿನಗೆ ಯಾಕೆ, ಆದ್ರೆ ನನಗೆ ಅದರಲ್ಲಿ ಸಂತೋಷ ಇರುವುದರಿಂದ ಖಂಡಿತವಾಗಿಯೂ ನೀನು ಅಷ್ಟನ್ನೇ ಕೊಡಬೇಕು. ನೀನು ಹೆಚ್ಚು ಕೊಟ್ಟು ಪುನಃ ನನಗೆ ನೋವು ಮಾಡುದು ಯಾಕೆ ಮನೆ ಅಲ್ವಾ, ನನಗೆ ಎಷ್ಟು ಬೇಕು. ಕೆಲವರು ಬಡಿಸುವಾಗ ಹೇಳು ಸಾಕು ಸಾಕು ಸಾಕು, ಸ್ವಲ್ಪ ಜಾಸ್ತಿ ಆಗಿದ್ರೆ ಸಿಟ್ಟು ಬರ್ತದೆ ಅವನಿಗೆ, ದಯಾಗಿ ಆತ ಮಾಡಿ ಅಂಕೆ ಬಲಸಿದೆ ಹಾಳಾಡ್ಕೊಂಡು ಆ ಜನ ಪೊಕ್ಕಡೆ ಬಲಸದೆ ಅಂಕೆ ಹಾಳು ಮಾಡ್ತಾನೆ. ಆ ಥರ ಅಲ್ಲ, ಯಾರಿಗೆ ಎಷ್ಟು ತಿಂಡಿ ಬೇಕೋ ಎಷ್ಟು ತೀರ್ಥ ಬೇಕೋ ಅಷ್ಟೇ ಕೊಡಬೇಕು ಅವರಿಗೆ ಆವಾಗ ಅವ್ರ ಸಂತೋಷ. ಕರೆಕ್ಟ್ ಆಯ್ತು ಇವತ್ತು ಮತ್ತೆ ಹೆಚ್ಚು ಕೊಟ್ಟಕ್ಕೂ ಇಲ್ಲ ಪುನಃ ಏನಾದರೂ ತೊಂದರೆ ಆಗೋದು. ಅದಕ್ಕಾಗಿ ಭಗವಂತ ಒಟುವರೆಣ್ಣೆನಾಗಿ ಬಂದು ಅವನಿಗೆ ಬೇಕಾದಷ್ಟನ್ನು ಕೇಳಿದ್ದಾನೆ. ಹಾಗಾಗಿ ನಾನು ಕೊಡುವುದು ಸೂಕ್ತ. ಇನ್ನು ಅವನಲ್ಲಿ ಚರ್ಚೆ ಮಾಡೋದು ಬೇಡ, ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ತಗೊಂಡು ಹೋಗಿ ಅಂತ ಕೇಳುವಾಗ ಕೆಲವರಿಗೆ ಸಿಟ್ಟು ಬರ್ತದೆ. ಆ ರೀತಿ ಆಗಬಾರದು ಎಂಬ ದೃಷ್ಟಿಯಲ್ಲಿ ವಿಶೇಷವಾಗಿ ಆ ಭಾಷೆಯನ್ನು ಕೊಡ್ತಾನೆ, ಭರವಸೆಯನ್ನು ಕೊಡ್ತಾನೆ. ಖಂಡಿತವಾಗಿಯೂ ಕೂಡ ಒಟುವರೆಣ್ಣೆರೆ ನಿಮಗೆ ಬೇಕಾದಷ್ಟೇ, ನೀವು ಕೇಳಿದ್ದನ್ನೇ ನಾನು ಆ 3 ಅಡಿ ವಿಶೇಷವಾದಂಥ ಪದದ ಆ ಪಾದದ ವಿಶೇಷ ದಾನವನ್ನೇ ನಾನು ಕೊಡಲಿಕ್ಕೆ, ಭೂಮಿ ದಾನವನ್ನು ಕೊಡಲಿಕ್ಕೆ ನಾನು ಸಿದ್ಧನಿದ್ದೇನೆ ಅಂತೇಳಿ ಹೇಳುವಂಥ ಸಂದರ್ಭದಲ್ಲಿ ಭಗವಂತನಿಗೆ ಸಂತೋಷ ಆಗಿದೆ, ಭಾಷೆ ಕೊಡ್ತಾ ಇದ್ದಾನೆ. ಆವಾಗ ಇತ್ತ ಬಲಿಚಕ್ರವರ್ತಿಯ ಗುರುಗಳಾಗಿರ್ತಕ್ಕಂಥ ಶುಕ್ರಾಚಾರ್ಯರಿದ್ದಾರೆ ಒಂದು ಬದಿಯಲ್ಲಿ. ಎಲ್ಲ ಸ್ವಲ್ಪ ಒಟುವರೆಣ್ಣೆಯರು ಒಂದು ಬದಿಗೆ ಹೋದಾಗ, ನಿನಗೆ ಹುಚ್ಚ ಮಾರಾಯ ಬಲಿ ಹತ್ರ ಹೇಳ್ತಾ ಇದ್ದಾನೆ, ಯಾಕೆ ನೀನು ಹೀಗೆ ಮಾಡ್ತಾ ಇದ್ದಿ, ಯಾಕೆ ಈ ರೀತಿಯ ಭಾಷೆಯನ್ನು ಕೊಟ್ಟಿದ್ದಿ ಆ ಒಟುವರೆಣ್ಣೆನಿಗೆ. ನಿಜವಾಗಿಯೂ ಕೂಡ ಕೇಳನ್ನ ನುಡಿ ಬಲಿರಾಯ ಶ್ರೀಲಲನೆ ಪತಿ ಈತ ಕಶ್ಯಪ ಸತಿಯಳು ಜನಿಸಿಪ್ಪ ಬಾಲ ದ್ವಿಜ. ಕೇಳನ್ನ ನುಡಿ ಬಲಿರಾಯ, ಬಲಿರಾಯ ನಾನು ಹೇಳುವುದನ್ನು ಸ್ವಲ್ಪ ಕೇಳು. ಬಂದಿರತಕ್ಕಂಥ ಈ ಒಟುವರೆಣ್ಣೆ ಯಾರು ಅಂತ ಗೊತ್ತುಂಟ? ತುಂಬ ಕುಬ್ಜನಾಗಿ ಆ ವಾಮನ ಮೂರ್ತಿಯಾಗಿ ಬಂದಿರತಕ್ಕವನು ಬಲಿರಾಯ ಕೇಳು ಶ್ರೀಲಲನೆಯ ಪತಿ ಈತ ಕಶ್ಯಪ ಸತಿಯೊಳು ಜನಿಸಿರ್ಪ ಬಾಲ ದ್ವಿಜ. ಹರಿಯದಿತ್ಯನಿ ಭಾಷೆ, ಅವನಿಗೆ ಈ ದಾನವನ್ನು ಕೊಡ್ತೇನಂತೇಳಿ, ಆ 3 ಅಡಿ ದಾನವನ್ನು ಕೊಡ್ತೇನಂತೇಳಿ ಭಾಷೆ ಕೊಟ್ಟಿಯಲ್ಲ ನೀನು. ಅರಿಯದೇ ಇತ್ತೆ ಭಾಷೆ, ಯಾಕೆ ನೀನು ಭಾಷೆ ಕೊಟ್ಟೆ? ಕಂಟಕವ ತರುವ ನೀತ ನಿಶ್ಚಯ ನಿನಗೆ, ಕಂಟಕವ ತರುವ ನೀತ ನಿಶ್ಚಯವು ಬಲಿರಾಯ, ಕಂಟಕವ ತರುವ ಬಲಿರಾಯ ನೀತ ಅಂತೇಳಿ ಹೇಳ್ತಾ ಇದ್ದಾನೆ. ಯಾರು? ಶುಕ್ರಾಚಾರ್ಯರು ಆ ಬಲಿರಾಯನಿಗೆ. ಖಂಡಿತವಾಗಿಯೂ ಈತ ಕಂಟಕ ತರ್ತಾನೆ ನಿನಗೆ. ಅವನು ಯಾರಂತ ಗೊತ್ತಿಲ್ಲದೆ ನೀನು ಮಾಡಿರಬೇಕು. ಆ ಕಶ್ಯಪ ಸತಿಯೊಳು ಜನಿಸಿರ್ಪ ಬಾಲ ದಿವಿಜ ಹರಿಯದಿತ್ಯ ಭಾಷೆ ಲಲನೆಯ ಪತಿ ಈತ ಶ್ರೀಲಲನೆಯ ಪತಿ ಈತ ಎಲ್ಲ ಹೇಳುವಾಗ ಅದೇನೋ ಆಗಲಿ, ಯಾರೇ ಆಗಲಿ ಸಾಧ್ಯ ಇಲ್ಲ. ನಾನು ಒಮ್ಮೆ ಕೊಟ್ಟ ಭಾಷೆ ನಾನು ಹಿಂದೆ ತೆಗಿಲಿಕ್ಕಿಲ್ಲ. ಮಾತಂದ್ರೆ ಮಾತು. ಇದು ಅವನ ಒಂದು ಒಳ್ಳೆಯ ಗುಣ. ರಕ್ಕಸರು ಬೇರೆ ಬೇರೆ ಕೆಟ್ಟ ಗುಣಗಳಿಂದ ಮಾತು ತಪ್ಪಿದವರು ಎಷ್ಟೋ ಜನ ಇದ್ದಾರೆ. ಆದರೆ ಇಲ್ಲಿ ಬಲಿಚಕ್ರವರ್ತಿಯ ಇನ್ನೊಂದು ಮುಖ ಅಂತ ಹೇಳಿದ್ರೆ, ದಾನ ಬುದ್ಧಿಯಲ್ಲಿ ಕೂಡ ಶ್ರೇಷ್ಠನಾಗಿ, ತ್ಯಾಗ ಮನೋಭಾವನೆಯಲ್ಲಿ ಕೂಡ ಶ್ರೇಷ್ಠನಾಗಿ, ಅದರ ಜೊತೆಗೆ ಇಲ್ಲಿ ಕೊಟ್ಟ ಭಾಷೆಯನ್ನು ವಿಶೇಷವಾಗಿ ಉಳಿಸಿಕೊಳ್ಳುವ ರೀತಿಯಲ್ಲಿ ಶುಕ್ರಾಚಾರ್ಯರಾಗಿರ್ತಕ್ಕಂಥವರು, ಗುರುಗಳಾಗಿರ್ತಕ್ಕವರು ಹೇಳ್ತಾ ಇದ್ದಾನೆ, ಇನ್ನು ನೀವೆಂದಂತೆ ಮಾಡಲಿಕ್ಕೆ ಇನ್ನಾಗುವುದಿಲ್ಲ ಅಂತ. ನೀವು ಹೇಳಿದಾಗ ಕೇಳಲಿಕ್ಕೆ ಇನ್ನೂ ಸಾಧ್ಯ ಇಲ್ಲ. ನನ್ನಲ್ಲಿ ಭರವಸೆಯ ಮಾತುಗಳನ್ನು ನಾನು ಹೇಳಿಯಾಗಿದೆ, 3 ಅಡಿ ದಾನವನ್ನು ಕೊಡ್ತೇನಂತೇಳಿ ಒಪ್ಪಿಯಾಗಿದೆ, ಭಾಷೆಯನ್ನು ಕೂಡ ಕೊಟ್ಟಿದ್ದೇನೆ ಅಂಥೇಳಿ ವಿಶೇಷವಾಗಿ ಆ ಕಮಂಡಲ ಕೊಂಬುಗಳಿರುವತಕ್ಕಂಥ ವಿಶೇಷ ಆ ದಾನ, ಒಂದು ದಾರೆ ಎರೆಯುವುದುಂಟು. ಯಾವುದೇ ರೀತಿಯಲ್ಲಿ ಒಂದು ದಾರೆ ಎರೆಯುವಾಗ ಒಂದು ಕೊಂಬಿನ ಒಂದು ತಂಬಿಗೆ ಬೇಕು ಅಲ್ವಾ? ಆ ಕೊಂಬಿನ ತಂಬಿಗೆಯನ್ನು ಧಾರೆ ಎರೆಯಲು, ಆ ದಾನವನ್ನು ಧಾರೆ ಎರೆಯಲಿಕ್ಕಾಗಿ ವ್ಯವಸ್ಥೆ ಮಾಡ್ತಾನಂತೆ ಬಲಿಚಕ್ರವರ್ತಿ. ಮಾಡುವಾಗ ಸರಿಯಾಗಿ ಅದನ್ನು ದಾನ ಕೊಡ್ತೇನೆ ಅಂತೇಳಿ ತಯಾರು ಮಾಡುವ ಹೊತ್ತಿನಲ್ಲಿ ಆ ನೀರು ಹೋಗುವ ಕೊಂಬಿನಲ್ಲಿ ಅದರಲ್ಲಿ ಯಾರೋ ಎಂಥದೊಂದು ತುರುಕಿಸಿಟ್ಟಾಗಿ ಆಗಿದೆ, ಎಂತಂತ ಗೊತ್ತಿಲ್ಲ ಯಾರು ಅಂತೇಳಿ. ನೀರೇ ಬರುವುದಿಲ್ಲ ಅದರಲ್ಲಿ. ದಾನದ ಭಾಷೆಯನ್ನು ದಾರೆ ಏರಬೇಕಲ್ವೇ? ಅದು ನೀರೇ ಬರುವುದಿಲ್ಲ ಅಂತೇಳಿ ಇರುವಂಥ ಹೊತ್ತಿನಲ್ಲಿ ಹೀಗೆ ನೋಡಿದ ಪರೀಕ್ಷೆ ಮಾಡುವಾಗ ಶುಕ್ರಾಚಾರ್ಯನಿಗೆ ಮಾಡ್ತೇನೆ ಬುದ್ಧಿ, ಅದು ನಿಜವಾದಂಥ ದಾನ ಪರಿಪೂರ್ಣ ಆಗದ ರೀತಿಯಲ್ಲಿ ಅವರದೊಂದು ಸಣ್ಣ ಹಿಂಸೆ.
ಶುಕ್ರಾಚಾರ್ಯರು ಸಣ್ಣ ಕಪ್ಪೆಯಾಗಿ ಹೋಗಿ ಆ ಕೊಂಬಿನಲ್ಲಿ ಕೂತದಂತೆ, ನೀರು ಬರುವ ಕೊಂಬಿನಲ್ಲಿ. ಆವಾಗ ಭಗವಂತನ ಲೀಲೆಯಿಂದ ಅದಕ್ಕೆ ನೋವು ಮಾಡಿದರ ಮೂಲಕವಾಗಿ ಆವಾಗ ಆ ಕಣ್ಣಿಗೆ ತಾಗಿತ್ತು. ಆ ಕಣ್ಣಿಗೆ ನೋವು ಮಾಡುವಾಗ ಶುಕ್ರಾಚಾರ್ಯರು ಒಂದು ಕಣ್ಣು ಇಲ್ಲ ಅಂಥೇಳಿ ನಾವು ಮತ್ತೆ ಕಥೆಯಲ್ಲಿ ತಿಳ್ಕೊಳ್ತೇವೆ. ಈ ಕಪ್ಪೆಯ ಮರಿಯಾಗಿ ಹೋಗಿ ಆ ನೀರು ಧಾರೆ ಇರುವ ಕೊಂಬಿನಲ್ಲಿ ಕೂತಂತ ಹೊತ್ತಿನಲ್ಲಿ ಅದಕ್ಕೆ ಊನವಾಗಿದೆ ಮಾಡುವುದರ ಮೂಲಕ ಭಗವಂತನ ಲೀಲೆಯಿಂದ ಈ ಬಲಿಚಕ್ರವರ್ತಿ ಮತ್ತೆ ಧಾರೆ ಎರುವಂತೆ ಆಯಿತು ಸರಾಗವಾಗಿ ಅಂತ ಹೇಳ್ತಾರೆ. ಅಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಇನ್ನೇನು ದಾನ ಪರಿಪೂರ್ಣವಾಗುವಂಥ ಧಾರೆ ಎರೆಯುವಂಥ ಜಲಸಿದ್ಧಿಯಾಗಿದೆ. ಅದೇ ರೀತಿಯಲ್ಲಿ ಆ ಮೂಲಕವಾಗಿ ಧಾರೆಯನ್ನು ಎರೆಯುವಂಥ ಸಂದರ್ಭ ಇತ್ತ ತ್ರಿವಿಕ್ರಮನಾಗಿ ಬೆಳೀತಾ ಇದ್ದಾನೆ. ಬಾಲ ವಟುವಾಗಿ ಬಂದಿರತಕ್ಕಂಥ ಆ ಒಂದು ಭಗವಂತನೋ ಅಥವಾ ಯಾರೇ ನಿಜವಾದ ವಟುವೋ, ಯಾಕಾಗಿ ಬಂದಿದ್ದಾನೆ, ಹೇಗೆ ಬಂದಿದ್ದಾನೆ ಅಂತೇಳಿ ಇನ್ನೇನೋ ಶುಕ್ರಾಚಾರ್ಯರು ಹೇಳಿದ್ದು ಸ್ವಲ್ಪ ಸ್ವಲ್ಪ ಕಿವಿಯಲ್ಲಿ ಮನದಲ್ಲಿ ಅವನಿಗೆ ಅರ್ಥ ಆದರೂ ಕೂಡ ತಕ್ಷಣದಲ್ಲಿ ನೋಡುವಂಥ ಈ ಸಂದರ್ಭದಲ್ಲಿ ಹರಿಯಾಕ್ಷಣ ವಿಶ್ವರೂಪ ತನ್ನೊಳಗೆ ಮೂರು ಲೋಕೋನ್ನತ ಬೆಳೆಸಿ ತ್ರಿವಿಕ್ರಮನು ಆ ಕ್ಷಣಾರ್ಧದೊಳಗೆ ಅಕ್ಷಿಗೆ ಗೋಚರಿಸಲು ಎಲ್ಲರಿಗೆ ಕ್ಷಣಾರ್ಧದೊಳು ಅಕ್ಷಿಗೆ ಗೋಚರಿಸಲು ಬೃಹದಾಕಾರದ ತ್ರಿವಿಕ್ರಮವಾದ ಆಕಾರದಲ್ಲಿ ವಿಶ್ವ ರೂಪವನ್ನು ಬಂದಿದ್ದಾನೆ ಭಗವಂತ. ಇಷ್ಟು ಸಣ್ಣ ಕುಬ್ಜನಾಗಿದ್ದವ ಅಷ್ಟು ದೊಡ್ಡವನಾಗಬೇಕಿದ್ರೆ ಇದು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಭಗವಂತನೇ ಶ್ರೀಮನ್ನಾರಾಯಣನೇ ಬಂದಿದ್ದಾನೆ ಯಜ್ಞಶಾಲೆಗೆ. ದಾನ ಕೇಳಿದ್ದು ಅವನೇ, 3 ಪಾದ ಕೊಡ್ಲಿಕ್ಕೆ ಒಪ್ಪಿದ್ದು ಈತ ಬಲಿರಾಯನ ಅಲ್ವಾ. ಏನು ಮಾಡೋಣ, ಅಂಥ ಒಂದು ವಿಶಿಷ್ಟವಾಗಿರತಕ್ಕಂಥ ರೂಪ ವಿಶ್ವರೂಪ ತ್ರಿವಿಕ್ರಮ ರೂಪವನ್ನು ತಾಳಿದ ಮೇಲೆ ಎಲ್ಲಿ ದಾನ ಕೊಡುವಂತ ಈ ಒಂದು ವ್ಯವಸ್ಥೆಗೆ ಸರಿಯಾಗಿ ನನ್ನ 3 ಅಡಿ ಪಾದವನ್ನು ಇಡ್ಲಿಕ್ಕೆ ನಾನು ಈಗ ಸಿದ್ಧನಿದ್ದೇನೆ, ಇಡ್ತೇನೆ ಅಂತ ಹೇಳುವಾಗ ಓ ಆಯ್ತು ಸ್ವಾಮಿ ನಮೋ ನಮಃ ಅಂತ ಭಕ್ತಿಯಿಂದ ನಿಂತಿದ್ದಾರೆ ಬಲಿಚಕ್ರವರ್ತಿ. ಆವಾಗ 1ನೇ ಪಾದದ ಮೂಲಕವಾಗಿ ಅಳಿಯುತ್ತಾ ಇದ್ದಾನೆ. ದಾನದ ವಸ್ತುವನ್ನು ಇಡೀ ಭೂಲೋಕವೇ ಆವರಿಸಿ ಹೋಗಿದೆ. ಅಯ್ಯೋ, ಎಲ್ಲ ದಿಗ್ಭ್ರಮೆಗೊಂಡಿದ್ದಾರೆ. ಭೂಲೋಕವೇ ಅಳಿದು ಹೋಗಿದೆ 1ನೇ ಪಾದದಲ್ಲಿ. 2ನೇ ಪಾದದ ಒಂದು ವಿಶೇಷ ದಾನವನ್ನು ಪಡೆಯುತ್ತೇನೆ ಅಂತ ಹೇಳಿ ಭಗವಂತ ಹೇಳುವಾಗ ನಮೋ ನಮಂತ ಭಕ್ತಿಯಿಂದ ಇದ್ರೂ ಕೂಡ ಅಲ್ಲಿ ಏನಾಗಿದೆ, 2ನೇ ಪಾದ ಆಕಾಶದ ಎತ್ತರಕ್ಕೆ ಬಂದಿದೆ, ಸಂಪೂರ್ಣವಾಗಿ ಇನ್ನು ಜಾಗವೇ ಇಲ್ಲ. ಎಲ್ಲಿರುವುದು? ಅಂತರಿಕ್ಷಕ್ಕೊಂದು ಪಾದ ಆದರೆ, ಭೂಮಿಗೊಂದು ಪಾದ ಆದರೆ, ಅಯ್ಯೋ ದೇವರೇ 3ನೇ ಪಾದದ ಈ ದಾನವನ್ನು ಕೊಡದಿರುವಂತ ಒಬ್ಬ ಲೋಭಿ ಆದನಲ್ಲ ನಾನು, ಭಾಷೆಗೆ ತಪ್ಪುತ್ತೇನಲ್ಲ, ಎಲ್ಲಿಂದ ಕೊಡ್ಲಿ, ಯಾರಿಂದ ಕೊಡ್ಲಿ, ಹೇಗೆ ಕೊಡ್ಲಿ ಅಂಥೇಳಿ ಬಹಳ ವಿಶಿಷ್ಟವಾಗಿ ನೋಡ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಖಂಡಿತವಾಗಿ ಕೂಡ ಯಾವ ರೀತಿಯಲ್ಲಿ ಎಲ್ಲಿ ಕೊಡಬೇಕು ಅಂಥೇಳಿ ಆಲೋಚನೆ ಮಾಡ್ತಾ ಇರುವಾಗ ಬಲಿಚಕ್ರವರ್ತಿಯು ಆಚೀಚೆ ನೋಡ್ತಾನೆ, ಭಕ್ತಿಯಿಂದ ಧ್ಯಾನ ಮಾಡ್ತಾ ಇದ್ದಾನೆ. ಒಮ್ಮೆ ಕಣ್ ತೆರೀತಾ ಇದ್ದಾನೆ. ತೆರೆಯುವಾಗ ವಿಶೇಷವಾಗಿ 2ನೇ ಪಾದ ನಾನು ಅಳೆದು ಬಿಟ್ಟಿದ್ದೇನೆ. ಅಂತರಿಕ್ಷವೂ ಇರಬಹುದು, ಆಕಾಶವೂ ಇರಬಹುದು, ಅದರ ಜೊತೆಗೆ ಭೂಮಿ ಇರಬಹುದು, ಇದೆಲ್ಲವನ್ನು ನಾನು ಪಡೆದಿದ್ದೇನೆ. ಇನ್ನೊಂದು ಪಾದವನ್ನು ನಾನು ಎಲ್ಲಿಡಲಿ, ಆ ದಾನವನ್ನು ಹೇಗೆ ಪಡೆಯಲಿ ಬಲಿಚಕ್ರವರ್ತಿ ಅಂತ ಕೇಳುವಾಗ ಶ್ರೀಹರಿ ಅವತಾರ ವಿಪ್ರನೇ, ಗೊತ್ತಾಯ್ತು, ಅರ್ಥ ಆಯ್ತು ಬಲಿಚಕ್ರವರ್ತಿಗೆ. ಶ್ರೀಹರಿ ಅವತಾರ ವಿಪ್ರನೇ ಭಕುತ ಜನೋದ್ಧಾರ ದೀನದಯಾಳು ಪಾದ ಕಮಲಕ್ಕೆ ಜಯ 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 ಜಯ. 3ನೇ ಪಾದವನ್ನು ಎಲ್ಲಿಡಲಿ ಅಂತೇಳಿ ಆ ಒಟುವರೆಣ್ಣನಾಗಿ ಬಂದವನು ತ್ರಿವಿಕ್ರಮನಾಗಿ ನಿಂತು ಹೇಳ್ತಾ ಇದ್ದಾನೆ. ಆವಾಗ ಏನು ಸಂಕೋಚ ಇಲ್ಲದೆ, ದೇವಾ ಇಡು ಶಿರದಲ್ಲಿ ಚರಣ, ಇಡು ಶಿರದಲ್ಲಿ ಚರಣ, ದೇವ ಮೃಡವಂದಿತ ಹರಿ ಲಕ್ಷ್ಮೀ ರಮಣ, ಇಡು ಶಿರದಲ್ಲಿ ಚರಣ, ದೇವ ಮೃಡವಂದಿತ ಹರಿ ಲಕ್ಷ್ಮೀ
ರಮಣ ಕಡೆಗಣಿಸದೆ ಇರು ನನ್ನಿ ಅವನ ಕಡೆಗಣಿಸದೆ ಇರು ನನ್ನಿ ಅವನ ಒಡಲಲಿ ನಿಲ್ತೇನಿ ವೀರನಾರಾಯಣ ಒಡಲಲಿ ನಿಲ್ತೇನಿ ವೀರನಾರಾಯಣ ಇಡು ಶಿರದಲ್ಲಿ ಚರಣ ಇಡು ಶಿರದಲ್ಲಿ ಚರಣ ದೇವಾ ಮೃಡವಂದಿತ ಹರಿ ಲಕ್ಷ್ಮೀರಮಣ ನಾರಾಯಣ ಹರಿ ನಾರಾಯಣ ಜಯ ನಾರಾಯಣ 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 ಹರಿ ನಾರಾಯಣ ಹರಿ ನಾರಾಯಣ ಜಯ ನಾರಾಯಣ ಜಯ ನಾರಾಯಣ ಜೈ ವಿಠಲ ಜೈ ವಿಠಲ ಜೈ ವಿಠಲ ಜೈ ವಿಠಲ ಜೈ ವಿಠಲ ಜೈ ವಿಠಲ 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 ಪಂಡರೀನಾಥ ಭಗವಾನಕ್ಕೆ ಭಕ್ತಿಯಿಂದ ಧ್ಯಾನಾಸಕ್ತನಾಗಿ ಮೂರನೇ ಪಾದವನ್ನು ಇಲ್ಲಿಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಇಡು ಶಿರದಲ್ಲಿ ಚರಣ ಚರಣ. ಎಲ್ಲಿ ಇಡ್ಲಿಕ್ಕೆ ಜಾಗ? ಆಕಾಶ ಆಗಿದೆ, ಭೂಮಿ ಆಗಿದೆ, ನನ್ನ ತಲೆ ಉಂಟು, ಈಗ ನನ್ನ ತಲೆ ಮೇಲೆ ಇಡು. ಇಡು ಶಿರದಲ್ಲಿ ಚರಣ ದೇವ ಮೃಡವಂದಿತ ನೀನೇ ಹರಿ ಲಕ್ಷ್ಮೀ ರಮಣ ಲಕ್ಷ್ಮೀ ರಮಣ ಅಂತ ಹೇಳಿ ಮೂರನೇ ಪಾದವನ್ನು ಬೃಹತ್ ಪಾದವನ್ನು ತ್ರಿವಿಕ್ರಮನಾಗಿ ಆ ಬಲಿಚಕ್ರವರ್ತಿಯ ತಲೆಯ ಮೇಲೆ ಇಡುವುದೇ ತರ ಪಾತಾಳಕ್ಕೆ ಕಳಿಸುವಂತಹ ವ್ಯವಸ್ಥೆ ಆಗಿದೆ. ಅವನು ಬೇರೆ ಎಲ್ಲಿ ಜಾಗ ಇಲ್ಲ, ಭೂಮಿಯಲ್ಲಿ ಜಾಗ ಇಲ್ಲ, ಪಾತಾಳಕ್ಕೆ ಹೋಗುವಂತ ಪರಿಸ್ಥಿತಿ. ಆವಾಗ ಭಕ್ತಿಯಿಂದ ಬೇಡ್ತಾ ಇದ್ದಾನಂತೆ ಬಲಿಚಕ್ರವರ್ತಿ. ಅರ್ಥ ಆಯ್ತು ನನಗೆ, ನಿಜವಾಗಿ ಕೂಡ ಏನೋ ಹೇಳಿದ್ದೇನೆ. ಕಡಿಗಣಿಸದಿರು ನನ್ನೀ ಹವನ ಒಡಲಲ್ಲಿ ನಿಂತೇನಿ ವೀರನಾರಾಯಣ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ನಾನು ಮಾಡತಕ್ಕಂಥ ಒಳ್ಳೆಯ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಪುಣ್ಯ ಆವಿರ್ಭಾಗವನ್ನು ನನಗೆ ನೀಡಬೇಕು. ನನ್ನ ಊರಿನ, ನನ್ನ ಜನತೆಯ, ನನ್ನ ಎಲ್ಲ ಪ್ರಜೆಗಳನ್ನೊಮ್ಮೆ ನೋಡುವಂತಹ ಸಂದರ್ಭವನ್ನು ನೀನು ಒದಗಿಸಿಕೊಡಬೇಕು. ಭಕ್ತಿಯಿಂದ ಧ್ಯಾನಾಸಕ್ತರಾಗಿರುವಂಥ ಈ ಹೊತ್ತಿನಲ್ಲಿ ನಾನೊಮ್ಮೆ ಆದರೂ ಭೂಮಿಗೆ ಬರುವಂತಹ ಸಂದರ್ಭವನ್ನು ಒದಗಿಸಿಕೊಡ್ಬೇಕಂತ ಹೇಳುವಾಗ ಸರಿ, ಅವನು ಮಾಡಿದಂಥ ಉತ್ತಮ ಕರ್ಮ. ದಾನ ಬುದ್ಧಿಯಿಂದ ತ್ಯಾಗದಿಂದ ಬಲಿಚಕ್ರವರ್ತಿಯು ಅದೇನೋ ಉತ್ತಮ ಕೆಲಸಗಳಲ್ಲಿ ತಮ್ಮ ರಕ್ಕಸ ಕುಲದಲ್ಲಿಯೂ ಕೂಡ ನ್ಯಾಯ ಒದಗಿಸಿಕೊಡಬೇಕು ಎಂಬ ಒಂದು ಸಚ್ಚಿಂತನೆ ಆಗಿರುವಂಥ ಒಂದು ವಿಚಾರವನ್ನು ಗಮನಿಸಿದಂಥ ಪರಮಾತ್ಮ ಶ್ರೀಮನ್ನಾರಾಯಣ ಈ ಹೊತ್ತಿನಲ್ಲಿ ಆ ಬಲಿಚಕ್ರವರ್ತಿಗೆ ವಿಶೇಷವಾಗಿರತಕ್ಕಂಥ ವರವನ್ನು ನೀಡ್ತಾನಂತೆ. ಬಲಿಚಕ್ರವರ್ತಿ, ಈಗೋ ಏನು ಭಯಪಡಬೇಡ. ಇಂಥ ಒಂದು ಪರ್ವಕಾಲದ ಈ ಸಂದರ್ಭದಲ್ಲಿ ಒಂದು ದಿನದಲ್ಲಿ ನರಕಾಸುರ ಮೋಕ್ಷ ಅಂತೇಳಿ, ಅದು ಕೂಡ ಮೋಕ್ಷವೇ. ಅವನು ಕೂಡ ಒಳ್ಳೆಯ ವಿಚಾರದಲ್ಲಿ ಕೊನೆಗೆ ಭಗವಂತನಿಗೆ ಶರಣಾಗುವುದರ ಮೂಲಕವಾಗಿ ತನ್ನ ಮೋಕ್ಷವನ್ನು ಪಡೆದಿದ್ದಾನೆ. ಅದೇ ರೀತಿಯಲ್ಲಿ ಬಲಿಚಕ್ರವರ್ತಿಯಾಗಿರ್ತಕ್ಕಂಥ ನೀನು ಕೂಡ ದಾನ ಬುದ್ಧಿ ತ್ಯಾಗದಿಂದ ಭಕ್ತಿ ಪರಂಪರೆಯಿಂದ ವಿಶೇಷವಾಗಿ ಇದನ್ನು ಮೆರೆದಾಡಿದ್ದೆ. ಆದರೆ ದೇವಾದಿ ದೇವತೆಗಳ ಈ ಒಂದು ಸುರಗದ್ದಿಗೆಯನ್ನು ಒಂದಿಷ್ಟು ದುರಾಸೆಯಿಂದ ನೀನು ಅದನ್ನು ಪಡ್ಕೊಳ್ಳುವ ಇಚ್ಛೆಯನ್ನು ಮಾಡಿದ್ಯಾ. ಅದಕ್ಕೆ ಒಂದು ರೀತಿಯ ಶಿಕ್ಷೆ ಆಗಬೇಕು. ಆದರೆ ನಿನ್ನದಾಗಿರ್ತಕ್ಕಂಥ ಉತ್ತಮ ಸದ್ಗುಣಗಳ ಒಂದು ವಿಶೇಷತೆಗೆ ಒಂದು ರೀತಿಯ ಪುಣ್ಯಾಂಶ ಬೇಕು. ಆ ಕಾರಣಕ್ಕೆ ನೀನು ಪಾತಾಳಕ್ಕೆ ಹೋದರೂ ಕೂಡ ನಿನಗೆ ನಾನೇ ದ್ವಾರಪಾಲಕನಾಗಿರ್ತೇನೆ ಅದರ ಬಾಗಿಲಿಗೆ. ವರ್ಷಕ್ಕೊಮ್ಮೆ ಈ ಒಂದು ಸುಂದರ ಪರ್ವ ಕಾಲದಲ್ಲಿ ನೀನು ಭೂಮಿಗೆ ಬರುವಂತೆ ನಿನ್ನನ್ನು ಎಲ್ಲ ಪ್ರಜೆಗಳು ಕರೆದು ಭಕ್ತಿಯಿಂದ ಭೂಮಿಗೆ ಬೆಳಕನ್ನಿಟ್ಟು, ಬಲಿಚಕ್ರವರ್ತಿ ಓ ನೀನು ಬೇಗ ಬರಬೇಕು ಅಂತೇಳಿ ನಿನ್ನನ್ನು ಕೂಗಿ ಕರೆಯುವಂತಹ ರೀತಿಯಲ್ಲಿ ವಿಶೇಷವಾಗಿ ಅವರು ಕರೆದಾಗ ಇಂಥ ಉತ್ತಮ ಪರ್ವ ಕಾಲದಲ್ಲಿ ಇಡೀ ಭೂಲೋಕದಲ್ಲಿ ದೀಪಗಳು ಬೆಳಗುವಂತಹ ಹೊತ್ತಿನಲ್ಲಿ ನೀನು ಒಮ್ಮೆ ಬಂದು ಅವರೆಲ್ಲರನ್ನು ಕಂಡು ಆನಂದಿಸಿ ಮತ್ತೆ ಪಾತಾಳ ಲೋಕ ಸೇರುವಂತಹ ಅನುಗ್ರಹ ನಿನಗೆ ಪ್ರಾಪ್ತಿಯಾಗಲಿ ಎಂಬ ಒಂದು ವಿಶೇಷ ಅನುಗ್ರಹವನ್ನು ಕೊಡ್ತಾನಂತೆ ಶ್ರೀಮನ್ನಾರಾಯಣ. ಅಂಥ ಒಂದು ಬಲಿಚಕ್ರವರ್ತಿಯ ಈ ಕಥೆ ಈ ಒಂದು ರೂಪದಲ್ಲಿ
ಹೋಗ್ತಾರೆ. ಇಂಥ ಈ 3 ದಿನಗಳ ಈ ಪರ್ವದ ಕಾಲದಲ್ಲಿ ಎಲ್ಲರಿಗೂ ಕೂಡ ಆ ಬಲಿಚಕ್ರವರ್ತಿಯನ್ನು ಬಹಳ ನಿಷ್ಠೆಯಿಂದ ಯಾರು ಭೂಮಿಗೆ ಕರೆದು ಬೆಳಕನ್ನಿಟ್ಟು ಆರಾಧನೆ ಮಾಡ್ತಾರೆ, ಅದೇ ರೀತಿಯಲ್ಲಿ ಈ ಹೊತ್ತಿನಲ್ಲಿ ಅವನಿಗೆ ಹರಸಿದಂಥ ಭಗವನ್ ಶ್ರೀಮನ್ನಾರಾಯಣನನ್ನು ಕೊಂಡಾಡುತ್ತಾರೆ, ಕೃಷ್ಣನನ್ನು ಭಜಿಸುತ್ತಾರೆ. ಅಂಥವರಿಗೆ ಎಲ್ಲ ರೀತಿಯಲ್ಲಿ ಸುಭಿಕ್ಷೆ ಉಂಟಾಗುವಂತೆ ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಅದೇ ರೀತಿಯಲ್ಲಿ ಅಷ್ಟಲಕ್ಷ್ಮಿಯಲು ಒರಿದು ಬರುವಂತಹ ಸೌಭಾಗ್ಯ ಒದಗುತ್ತದೆ ಎಂಬ ನಂಬಿಕೆ ನಮ್ಮಲ್ಲಿದೆ ಈ ತುಳುನಾಡಿನಲ್ಲಿ ಹಾಗೂ ಕನ್ನಡ ನಾಡಿನಲ್ಲಿ. ಅದೇ ರೀತಿಯಲ್ಲಿ ಫಲಾಪೇಕ್ಷೆ ಬಯಸಿದವರಿಗೆ ಸತ್ಕರ್ಮಗಳ ಮೂಲಕವಾಗಿ ಎಲ್ಲ ರೀತಿಯಲ್ಲಿ ಪ್ರೀತಿ ವಿಶ್ವಾಸದಿಂದ ಬಾಳಿದಂಥವರಿಗೆ ತ್ಯಾಗ ದಾನದ ಮೂಲಕವಾಗಿ ತಮ್ಮ ಸದಿಚ್ಛೆಯನ್ನು ಬೆಳಗಿಕೊಂಡವರಿಗೆ ಸಂಪೂರ್ಣವಾದಂಥ ಭಗವಂತನ ಅನುಗ್ರಹ ಸಿಗಲಿ ಎಂಬ ಪ್ರಾರ್ಥನೆಯು ಈ ಪರ್ವಕಾಲದ ಈ ಹೊತ್ತಿನ ಸತ್ಸಂಗದಲ್ಲಿಯೂ ಕೂಡ ನಾವು ಹೇಳ್ತಾ ಇದ್ದೇವೆ. ಅಂಥ ಈ ಕಥೆಯನ್ನು ಕೇಳಿದವರಿಗೆ, ಆಲಿಸಿದವರಿಗೆ, ನೋಡಿದವರಿಗೆ, ಮಾಡಿಸಿದವರಿಗೆ ಮತ್ತು ಮಾಡಿದವರಿಗೆ ಸಕಲ ರೀತಿಯಲ್ಲಿ ಕೂಡ ಆ ಲೀಲಾಮೂರ್ತಿ ಭಗವಂತ ಆಯುರಾರೋಗ್ಯ ಅಷ್ಟೈಶ್ವರ್ಯ ಸುಖ ಸಂಪತ್ತನ್ನು ಕೊಟ್ಟು ಅನುಗ್ರಹಿಸಲಿ ಅಂತೇಳಿ ಪ್ರಾರ್ಥಿಸುತ್ತಾ ಆ ಭಗವಂತನಿಗೆ ಸನ್ಮಂಗಲ ಉಂಟ ಆಗಲಿ, ಲೋಕಕ್ಕೆ ಕಲ್ಯಾಣವಾಗಲಿ ಅಂಥೇಳಿ ಮಂಗಳವನ್ನು ಹಾಡ್ತಾ ಇದ್ದೆ. ಮಂಗಳ ಜಯ ಶುಭ ಮಂಗಳ, ಮಂಗಳ ಜಯ ನಿತ್ಯ ಮಂಗಳ. ಭೂಮಿಯ ದಾನವ ಬೆಡಿದ ಬಲಿಗೆ ಆ ಮಹಾಕ್ಷತ್ರಿಯರ ಗೆಲಿದವಗೆ, ರಾಮಚಂದ್ರನೆಂಬ ದಶರಥ ಸುತನಿಗೆ ಭಾಮಿಯರ ರಸ ಶ್ರೀ ಗೋಪಾಲ ಕೃಷ್ಣಗೆ ಮಂಗಳ ಜಯ ಮಂಗಳ, ಮಂಗಳ ಶುಭ ಮಂಗಳ. ಬತ್ತಲೆ ನಿಂತೆಹ ಬುದ್ಧನಿಗೆ ಉತ್ತಮ ಹಯವನ್ನು ಎರಿದ ಕಲ್ಕೆಗೆ, ಬತ್ತಲೆ ನಿಂತೆಹ ಬುದ್ಧನಿಗೆ ಉತ್ತಮ ಹಯವನ್ನು ಎರಿದ ಕಲ್ಕೆಗೆ, ಹತ್ತವತಾರದಿ ಭಕುತರ ಸಲಹುವ ಸೃಷ್ಟಿ ಶ್ರೀ ಪುರಂದರ ವಿಠ್ಠಲಗೆ ಮಂಗಳೋ ಜಯ ಮಂಗಳೋ, ಮಂಗಳೋ ಶುಭ ಮಂಗಳೋ. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ಲಗ್ನ ಶುಭ ಲಗ್ನ, ಇಂದಿನ ಯೋಗ ಶುಭ ಯೋಗ, ಇಂದಿನ ಕರಣ ಶುಭ ಕರಣ, ಇಂದು ಪುರಂದರ ವಿಠ್ಠಲರಾಯನ ಸಂದರ್ಶನ ಫಲ ಜನಗಾಯ. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಹಬ್ಬಕ್ಕ ಟಿವಿಯವರಿಗೆ, ಪ್ರಾಯೋಜಿಸಿದ ಪ್ರಾಯೋಜಕರಿಗೆ, ಶುಭ ಕೋರಿದವರಿಗೆ, ಹೆಮ್ಮೇಳದ ಸತೀಶ್ ಸುರತ್ಕಲ್ ಹಾಗೂ ಸುರೇಶ್ ಶೆಟ್ಟಿಯವರಿಗೆ, ಉತ್ತಮ ಧ್ವನಿವರ್ಧಕ ನೀಡಿದವರಿಗೆ ಹಾಗೂ ಕೇಳಿದಂಥ ಎಲ್ಲ ಶ್ರೋತೃಗಳಿಗೆ ನಮ್ಮ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ನಮಸ್ಕಾರ.